ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇದ್ದರ ಈ ಒಂದು ಸಲಾಭಿ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫರವರು ನಾವು ಹೇಳಿದುಕೊಂಡಂತೆ ತಕ್ಕ ಶ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಏರಿಯಾದ ಮುತುವರ್ಜಿಯನ್ನು ವಹಿಸಿಕೊಂಡು ಇಲ್ಲಿಯ ಜನರಿಗೆ ಉತ್ತಮ ರೀತಿಯ ಸೇವೆ ಸಲ್ಲಿಸಬೇಕು, ನನ್ನಿಂದ ಏನಾದರೂ ಈ ಊರಿಗೆ ಏನಾದರೂ ಸೇವೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವಂಥ ಈ ಒಂದು ಕ್ಯಾಂಪಿನ ಮುಖ್ಯ ಕಾರ್ಯಕರ್ತರಾದಂಥ ದೀಪಕ್ ಕೌನ್ಸಿಲರ್ ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ವೇದಿಕೆಯಲ್ಲಿ ಇರುವಂಥ ನಮ್ಮ ಎನ್ಎಫ್ಐ ಯೂನಿವರ್ಸಿಟಿಯ ಡಾಕ್ಟರ್ ಅಶ್ವಿನ್ ಮೇಡಮ್ ಕೂಡ ಇದ್ದಾರೆ. ಅವರನ್ನು ನಾನು ಈ ಸಂಸ್ಥೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ವಾರ್ಡಿನ ಕೌನ್ಸಿಲರ್ ಆದಂಥ ಪರ್ವೀನ್ ಸಾಜಿದ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಲಕ್ಷ್ಮೀ ಪೂಜಾರಿ ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರವೀಣ್ ಕುಮಾರ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವಕ್ಕೊಂದು ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ನಡೆಯಲು ಕಾರ್ಯಕರ್ತರಾದಂಥ ಎಚ್ ಎಂ ಕೂಡ ಇಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದ ಇದು ಅಂದರೆ ಕ್ಯಾನ್ಸರ್ ಬಗ್ಗೆ, ಅದೇ ರೀತಿ ಮಹಿಳೆಯರಿಗೆ ಬೇಕಾದಂಥ ರೀತಿಯ ವ್ಯವಸ್ಥೆಗಳಿದೆ. ಅದನ್ನು ಕ್ಲಿಪ್ತ ಸಮಯದಲ್ಲಿ ನಡೆಸಿಕೊಳ್ಳಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರೇಖಾ ಮೇಡಮ್. ಅವರನ್ನು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಇಡೀ ಇಲ್ಲಿ ಆಸುಪಾಸಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಇವರ ಜಂಟಿ ಸಹಯೋಗದಿಂದ ಇವತ್ತು ಈ ವೈದ್ಯಕೀಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಶಿಬಿರದ ಮುಖ್ಯ ಉದ್ದೇಶ ಏನಂದರೆ, ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಸಾಂಕ್ರಾಮಿಕ ರೋಗಗಳು ನಮ್ಮ ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಿಮಗೆ ಅಸಾಂಕ್ರಾಮಿಕ ರೋಗಗಳೇನೆಂದರೆ, ಒಂದು ಈಗ ಮಧುಮೇಹ ಇರ್ಬೋದು, ಅಥವಾ ರಕ್ತದೊತ್ತಡ ಕಾಯಿಲೆಗಳಿರ್ಬೋದು, ಅಥವಾ ಕ್ಯಾನ್ಸರ್ ಕಾಯಿಲೆಗಳಿಗಿರ್ಬೋದು, ಹೃದ್ರೋಗ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಇವೆಲ್ಲವೂ ನೋಡಿದರೆ ನಮ್ಮ ದೇಶದಲ್ಲಿ ಹಲವಾರು ಜನರು ಈ ಎಲ್ಲ ಕಾಯಿಲೆಗಳಿಂದ ಸಾವಿಗೀಡಾಗ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಒಂದು ಶಿಬಿರಗಳಿಂದ ನಾವು ಈ ಎಲ್ಲ ಕಾಯಿಲೆಗಳನ್ನು ಬೇಗನೆ ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗುವಂತಹ ಸೂಕ್ತ ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಬೇಕಾಗಿ ನಮ್ಮೆಲ್ಲರಲ್ಲೂ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇಂಥ ಒಂದು ಶಿಬಿರವನ್ನು ಇಲ್ಲಿ ನಾವು ಮಾಡ್ತಾ ಇದ್ವಿ. ಮೊದಲನೇದಾಗಿ ಎನಪೋಯ ವಿಶ್ವವಿದ್ಯಾಲಯದ ಪರವಾಗಿ ನಾನು ಎಲ್ಲ ಒಂದು ಸಂಘಟನೆಗಳಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಶಿಬಿರವನ್ನು ಬಹಳ ಕಡಿಮೆ ಸಮಯದಲ್ಲಿ ಇವತ್ತು ಮಾಡಿದ್ದಾರೆ. ತಮ್ಮ ಗ್ರಾಮದ ಪ್ರತಿಯೊಂದು ಜನರಿಗೂ ಈ ಮಾಹಿತಿಯನ್ನ ಇನ್ನೂ ನೀಡಿ, ಯಾಕೆಂದ್ರೆ ಇನ್ನು ನಾವು ಒಂದು 3-4 ಗಂಟೆಯಲ್ಲಿ ಇರ್ತೀವಿ. ದಯವಿಟ್ಟು ಈ ಒಂದು ಮಾಹಿತಿಯನ್ನ ಹಾಗೂ ಇಲ್ಲಿ ನೆರವೇರುವ ಈ ಶಿಬಿರದ ಬಗ್ಗೆ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರಿಗೆ ಹೇಳಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ತಾವು ತಿಳಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಈ ಮಧುಮೇಹದಿಂದ ಆಗಲಿ ಅಥವಾ ರಕ್ತದೊತ್ತಡ ಕಾಯಿಲೆಗಳಿಂದಾಗಲಿ ಬಹಳಷ್ಟು ದೇಹದ ಮೇಲೆ ಬೇರೆ ಬೇರೆ ಒಂದು ಸಿಸ್ಟಮ್ ಹೇಳ್ತೀವಿ, ಇವುಗಳಿಗೆಲ್ಲ ಪರಿಣಾಮ ಬೀಳುತ್ತೆ. ಸೊ ಇಂತಹ ಕೆಲವು ಕಾಯಿಲೆಗಳನ್ನ ಬೇಗನೆ ಪತ್ತೆ ಹಚ್ಚಿದಲ್ಲಿ ನಮ್ಗೆ ಒಳ್ಳೇದು. ನಮ್ಗೆಲ್ಲರಿಗೂ ಗೊತ್ತು, ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ನಾವು ಎಷ್ಟು ಬೇಗ ಒಂದು ಕಾಯಿಲೆಯನ್ನ ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಯನ್ನ ಬೇಗನೆ ಮಾಡ್ತೀವಿ, ಅಷ್ಟೇ ನಮ್ಗೆ ಅದು ಒಳ್ಳೇದು. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾನ್ಸರ್ ನಮ್ಮಲ್ಲಿ ನೋಡಿದಾಗ
ಹಲವಾರು ಮಹಿಳೆಯರಿಗೆ ಸಂಬಂಧಿತ ಕ್ಯಾನ್ಸರ್ಗಳಾಗ್ಲಿ, ಪುರುಷರಿಗೆ ಸಂಬಂಧಿತ ಕ್ಯಾನ್ಸರ್ಗಳಾಗ್ಲಿ, ಇನ್ನು ಬಹಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕ್ಯಾನ್ಸರ್ ರೋಗಗಳಿಂದ ಜನರು ಸಾವಿಗೀಡಾಗ್ತಾ ಇದ್ದಾರೆ. ಒಂದು ಸ್ತನದ ಕ್ಯಾನ್ಸರ್ ಇರ್ಬೋದು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಗರ್ಭಕಂಠದ ಕ್ಯಾನ್ಸರ್ ಇರಲಿ ಅಥವಾ ಒಂದು ಬಾಯಿಯ ಕ್ಯಾನ್ಸರ್ ಇರಲಿ, ಇಂಥ ಈ 3 ಕ್ಯಾನ್ಸರ್ಗಳನ್ನ ಬೇಗನೆ ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಯನ್ನ ಮಾಡ್ಬೋದು, ಗುಣಪಡಿಸ್ಬೋದು. ಇಂಥ ಕ್ಯಾನ್ಸರ್ಗಳನ್ನ ಬೇಗನೆ ಪತ್ತೆ ಹಚ್ಚಿದಲ್ಲಿ ಅದನ್ನ ಗುಣಪಡಿಸ್ಬೋದು. ಅದಕ್ಕೋಸ್ಕರ ನಾವು ಇವತ್ತು ಒಂದು ನಮ್ಮ ಅತ್ಯಾಧುನಿಕ ಈ ಯಂತ್ರೋಪಕರಣ ಇರುವಂತಹ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಮಹಿಳೆಯರಿಗೆ ಮಾಡಿದ್ದೀವಿ. ಸೊ 21ರಿಂದ 65 ವರ್ಷದ ವಯಸ್ಸಿನ ಎಲ್ಲ ಮಹಿಳೆಯರು ಈ ಒಂದು ಸೌಲಭ್ಯದ ಅವಕಾಶವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೆಣ್ಮಕ್ಳಲ್ಲಿ ಕಾಣುವಂಥದ್ದು ಸ್ತನದ ಕ್ಯಾನ್ಸರ್ ಹಾಗೂ ಈ ಗರ್ಭಕಂಠದ ಕ್ಯಾನ್ಸರ್. ಸೊ ಈ 2 ಕ್ಯಾನ್ಸರ್ಗಳಿಗೆ ಬೇಕಾಗುವಂತಹ ಅಥವಾ ಯಾವುದೇ ಒಂದು ಕ್ಯಾನ್ಸರ್ ಮಾತ್ರ ಅಲ್ಲ, ಯಾವುದೇ ಕಾಯಿಲೆಗಳು, ಗರ್ಭಕಂಠದ ಕಾಯಿಲೆಗಳಿಗಿರಲಿ, ಸ್ತನಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನ ಪತ್ತೆ ಹಚ್ಚುವಂತಹ ಒಂದು ಯಂತ್ರೋಪಕರಣ ಇದೆ. ಸೊ ಅದರಲ್ಲಿ ನಾವು ಮೆಮೊಗ್ರಾಫಿ ಅಂತ ಮಾಡ್ತಾ ಇದ್ವಿ. ಅದು 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ದಯವಿಟ್ಟು ಈ ಮೆಮೊಗ್ರಾಫಿಯನ್ನ ಮಾಡಿಸ್ಕೊಳ್ಳಿ. ಇನ್ನೊಂದೇನಂದ್ರೆ ಗರ್ಭಕಂಠದ ಕಾಯಿಲೆ. ಸೊ ಗರ್ಭಕಂಠಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಕಾಯಿಲೆಗಳಿಗೆ ಒಂದು ಪ್ಯಾಪ್ ಟೆಸ್ಟ್ ಅಂತ ಮಾಡ್ತಾ ಇದ್ವಿ. ಸೊ ದಯವಿಟ್ಟು ಈ 2 ಪರೀಕ್ಷೆಗಳನ್ನ ಎಲ್ಲಾ ಮಹಿಳೆಯರು ನೀವು ಬಸ್ಸಿನಲ್ಲಿ ಮಾಡಿಸ್ಕೋಬಹುದು. ಯಾಕಂದ್ರೆ ಇದು ಫ್ರೀ ಆಗಿ ಮಾಡ್ತಾ ಇದೀವಿ. ನೀವು ಒಂದು ಆಸ್ಪತ್ರೆಯಲ್ಲಿ ಹೋಗಿ ಮಾಡೋದಾದ್ರೆ ಸರಿಸುಮಾರು ಒಂದು 2,000 ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು 2,000ದಷ್ಟು ನಿಮಗೆ ಖರ್ಚಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಾವು ಈ ಒಂದು ಸೌಲಭ್ಯವನ್ನು ನಿಮಗೆ ನೀಡ್ತಾ ಇದ್ದೀವಿ. ಉಚಿತವಾಗಿ ಈ 2 ಈ ಪರೀಕ್ಷೆಗಳನ್ನ ಬಸ್ಸಿನಲ್ಲಿ ಮಾಡ್ತಾ ಇದ್ದೀವಿ. ಅದೇ ಅಲ್ಲದೆ ನಮ್ಮಲ್ಲಿ ದಂತ ವೈದ್ಯಕೀಯ ಶಿಬಿರ ಕೂಡ ಆಗ್ತಾ ಇದೆ. ಈ ಶಿಬಿರದಲ್ಲಿ ನಿಮಗೆ ಹಲ್ಲಿನ ಸಮಸ್ಯೆ ಇರ್ಬೋದು ಅಥವಾ ದವಡೆ ಸಮಸ್ಯೆ ಇರ್ಬೋದು ಅಥವಾ ಬಾಯಿಯಲ್ಲಿ ಏನಾದರೂ ಹುಣ್ಣುಗಳು, ಏನಾದರೂ ಇಂಥ ಕೆಲವು ಸಮಸ್ಯೆಗಳಿದ್ದಲ್ಲಿ ಇದಕ್ಕೆ ಬೇಕಾಗುವಂತಹ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಬಸ್ ಕೂಡ ನಮ್ಮಲ್ಲಿದೆ. ಈಗ ದಂತ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ನಿಮ್ಮ ಗ್ರಾಮದ ಜನರಿಗೆ ಇವತ್ತು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಏನಾದರೂ ಹಲ್ಲಿನ ಸಮಸ್ಯೆ ಇರ್ಬೋದು ಅಥವಾ ನೀವು ಈಗ ನೋಡಿರ್ಬೋದು, ಅಲ್ಲಿ ಬಂದ್ರೆ ನಮ್ಮ ಆಸ್ಪತ್ರೆಗೆ ಬಂದ್ರೆ ನೀವು ಸುಮಾರು ಹೊತ್ತು ಕಾಯುವಂತ ಸಂದರ್ಭ ಬರ್ಬೋದು ಒಂದು ಚಿಕಿತ್ಸೆಗಾಗಿ, ಅಥವಾ ಅದಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದು ನಾವು ಇಲ್ಲಿ ಈ ಒಂದು ಸೌಲಭ್ಯವನ್ನು ನೀಡಿದಾಗ ತಾವೆಲ್ಲರೂ ಬಂದು ಈ ಒಂದು ಅವಕಾಶವನ್ನ ಪಡ್ಕೊಂಡು ಇದಕ್ಕೆ ಬೇಕಾಗುವಂತಹ ಚಿಕಿತ್ಸೆಯನ್ನ ಪಡ್ಕೋಬೇಕಾಗಿ, ಅಥವಾ ನಿಮ್ಗೆ ಏನಾದ್ರೂ ವೈದ್ಯರ ಬಳಿ ಸಲಹೆ ಬೇಕಿದ್ರೆ ಅದು ಕೂಡ ವ್ಯವಸ್ಥೆ ಇದೆ. ಸೊ ಇನ್ನು ಕಣ್ಣಿನ ತಪಾಸಣೆ ತಮ್ಗೆಲ್ರಿಗೂ ಗೊತ್ತಿದ್ದಾಗೆ ಹೆಚ್ಚಿನವರು ಇವೆಲ್ಲವನ್ನ ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಈಗ ಮಧುಮೇಹ ಇರುವವರು ಇರ್ಬೋದು ಅಥವಾ BP ಶುಗರ್ ಇರುವವರು ದಯವಿಟ್ಟು ನಿಮ್ಮ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಕಣ್ಣು ನಿಮ್ಗೆಲ್ರಿಗೂ ಗೊತ್ತು ಎಷ್ಟು ನಮ್ಗೆ ದೃಷ್ಟಿ ಅನ್ನೋದು ಎಷ್ಟು ಅವಶ್ಯಕ ನಮ್ಮ ಜೀವನದಲ್ಲಿ ಅಲ್ವಾ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಕಣ್ಣಿನ ಒಂದು ಸ್ಕ್ರೀನಿಂಗ್ ತಪಾಸಣೆ ಆರೋಗ್ಯವಂತ ಮಹಿಳೆ ಪುರುಷರಿಗೂ ಕೂಡ ಮಾಡುವಂಥದ್ದು. ರೋಗಿಗಳು ಮಾತ್ರ ಬಂದು ಈ ಪರೀಕ್ಷೆಗಳನ್ನು ಮಾಡುವಂತಿಲ್ಲ, ಎಲ್ಲ ಆರೋಗ್ಯವಂತ ಮಹಿಳೆಯರು ಹಾಗೂ ಪುರುಷರು ಕೂಡ ಈ ಒಂದು ಸ್ಕ್ರೀನಿಂಗ್ ಅನ್ನ ತಪಾಸಣೆಯನ್ನ ಮಾಡಬಹುದು. ಈಗ ಕಣ್ಣಿನ ಪರೀಕ್ಷೆ ಎಲ್ಲರಿಗೂ ಮಾಡಬಹುದು. ಸಾಮಾನ್ಯವಾಗಿ ಒಂದು 40 ವರ್ಷ ಮೇಲ್ಪಟ್ಟವರಿಗೆ ಇದು ಮ್ಯಾಂಡೇಟ್ರಿ, ಮಾಡಲೇಬೇಕು. ಬೇರೆ ಮತ್ತೆ BP ಶುಗರ್ ಇರೋರು ಮಾಡಿಸ್ಲೇಬೇಕು. ಯಾಕಂದ್ರೆ ಏನಾಗುತ್ತೆ, ಹೆಚ್ಚಿನವರಿಗೆ ನಮ್ಮ ಕಣ್ಣು ದೃಷ್ಟಿ ಈ ಶುಗರ್ ಅಥವಾ BP ಇದ್ದಲ್ಲಿ ನಮ್ಗೆ ಕಣ್ಣು ಹೋದ ನಂತರನೇ ಗೊತ್ತಾಗುತ್ತೆ, ನಮ್ಗೇನೋ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೋಸ್ಕರ ಅದನ್ನ ಬೇಗನೆ ಪತ್ತೆ ಹಚ್ಚಿದಲ್ಲಿ ತಮ್ಗೆ ಒಳ್ಳೇದು. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಆಫ್ಥಾಲ್ಮಾಲಜಿ ಡಾಕ್ಟರ್ಸ್ ಇದ್ದಾರೆ ಹಾಗೂ ಎಲ್ಲ ತಂಡದವರು ಇದ್ದಾರೆ, ನೇತ್ರ ವಿಭಾಗದ ತಂಡದವರು ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಒಂದು ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಓಕೆ. ಸೊ ಇದೇ ಅಲ್ಲದೆ ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಇದೆ. ತಾವೆಲ್ಲರೂ ಕೂಡ BP ಚೆಕಪ್ ಮಾಡ್ಬೋದು, ಮತ್ತೆ ಮಧುಮೇಹದ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬೋದು. ಯಾಕಂದ್ರೆ ನಮ್ಗೆಲ್ಲರಿಗೂ ಕೆಲವರಿಗೆಲ್ಲ ನಮ್ಗೆ
ಶುಗರ್ ಇದೆ ಅಂತಾನೆ ಗೊತ್ತಿರುವುದಿಲ್ಲ, BP ಇದೆ ಅಂತಾನೆ ಗೊತ್ತಿರುವುದಿಲ್ಲ. ಇಂಥ ಒಂದು ಶಿಬಿರದಲ್ಲಿ ಅವರು ಬಂದು ತಪಾಸಣೆ ಮಾಡಿದಾಗ ನಮ್ಗೆ BP ಇದೆ ಅಥವಾ ಶುಗರ್ ಇದೆ ಅನ್ನೋ ಒಂದು ಇದು ಬರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ಕೂಡ ಆರೋಗ್ಯವಂತೇ ಇರ್ಬೋದು ನೀವು, ಆದ್ರಿಂದ ಒಂದು BP ಶುಗರ್ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಳಿ. ಸೊ ನಿಮ್ಗೆ ಇವತ್ತಿನ ಶಿಬಿರದಲ್ಲಿ ನಾವು BP ಮತ್ತೆ ಮಧುಮೇಹ ಪರೀಕ್ಷೆ, ಕ್ಯಾನ್ಸರ್ ಪರೀಕ್ಷೆ, ಅದು ಕ್ಯಾನ್ಸರ್ ಮಾತ್ರ ಅಲ್ಲ, ಒಂದು ಸ್ತ್ರೀ ರೋಗಕ್ಕೆ ಸಂಬಂಧಿಸಿದಂತೆ ಗರ್ಭಕಂಠದ ಪರೀಕ್ಷೆ ಅಥವಾ ಮೆಮೊಗ್ರಾಫಿ, ಇವೆರಡನ್ನು ನಾವು ಬಸ್ಸಿನಲ್ಲಿ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ 21ರಿಂದ 65 ವರ್ಷದ ಎಲ್ಲ ಮಹಿಳೆಯರು, ನನಗೆ ಪುರುಷರು ಮಾತ್ರ ಕಾಣ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ, ದಯವಿಟ್ಟು ತಮ್ಮ ಮನೆಯವರಿಗೂ ಕೂಡ ಹೇಳಿ ಎಲ್ಲರನ್ನು ಕರೆಸಿ. ನಾವೊಂದು 2 ಗಂಟೆ ತನಕ ಇಲ್ಲಿ ಇರ್ತೀವಿ, ದಯವಿಟ್ಟು ಎಲ್ಲರನ್ನು ಕರೆಸಿ ಇದಕ್ಕೆ ಬೇಕಾಗುವಂತಹ ಸಲಹೆಯನ್ನ ಪಡ್ಕೊಳ್ಳಿ, ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಳಿ. ನಿಮ್ಗೆ ಔಷಧಿ ವ್ಯವಸ್ಥೆ ಇದ್ರೆ ಅದನ್ನು ಕೂಡ ವ್ಯವಸ್ಥೆಯನ್ನ ಕೊಡ್ತಾರೆ ನಿಮ್ಗೆ. ಓಕೆ, ಇಲ್ಲದಲ್ಲಿ ತಾವು ಪ್ರಿಸ್ಕ್ರಿಪ್ಷನ್ ಬರೆದು ಹೊರಗೆ ತಗೊಳ್ಳುವ ವ್ಯವಸ್ಥೆ ಕೂಡ ಇದೆ. ಇನ್ನೇನಂದ್ರೆ ಈಗ ಏನಾದ್ರೂ ನಿಮ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಬೇಕಾಗುವಂತ ಕೆಲವು ಏನಾದ್ರೂ ಮಾಹಿತಿ ಬೇಕಿದ್ರೆ ನಮ್ಮಲ್ಲಿ ಮಾರ್ಕೆಟಿಂಗ್ ಟೀಮ್ ಅವರು ಕೂಡ ಇದ್ದಾರೆ, ಅವರಲ್ಲೂ ಕೂಡ ನೀವು ಕೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಹಲವಾರು ಸ್ಕೀಮ್ಗಳಿವೆ. ಈಗ ಹೆರಿಗೆಯಲ್ಲಿ ಅಮ್ಮ ಅಂತ ಒಂದು ಸ್ಕೀಮ್ ಇದೆ. ತಾವು ಏನಾದ್ರೂ ಹೆರಿಗೆ ಸಂಬಂಧಿತ ನೀವು ನಮ್ಮ ಆಸ್ಪತ್ರೆಯಲ್ಲಿ ಬಂದಲ್ಲಿ ನಮಗೆ ಈ ಅಮ್ಮ ಸ್ಕೀಮ್ನ ಮುಖಾಂತರ ಎಲ್ಲರಿಗೂ ಕೂಡ ಈ ಹೆರಿಗೆಯು ಫ್ರೀ ಆಗಿ ಆಗುತ್ತೆ, ಉಚಿತವಾಗಿ ಮಾಡ್ತಾರೆ ಅನಪೋಯ ವಿಶ್ವವಿದ್ಯಾಲಯದಲ್ಲಿ. ಅದೇ ರೀತಿ ಹೆರಿಗೆ ಆದ ನಂತರ ಮಗುವಿನ ಒಂದು ಶಿಶುವಿನ ಪಾಲನೆ ಪೋಷಣೆಗಾಗಿ 5,000 ರೂಪಾಯಿ ಕೂಡ ನಾವು ಕೊಡ್ತೀವಿ. ಸೊ ಅದಕ್ಕೋಸ್ಕರ ಈ ಮಾಹಿತಿ ಎಲ್ಲ ಹಲವಾರು ಜನರಲ್ಲಿ ಇಲ್ಲ. ಯಾಕಂದ್ರೆ ಇಷ್ಟೊಂದು ನಾವು ಸ್ಕೀಮ್ ಆಗ್ಲಿ ಇದೆಲ್ಲ ಮಾಡುವಾಗ ನಮ್ಮ ಆಸ್ಪತ್ರೆ ಮುಖಾಂತರ ನಮ್ಮ ಗ್ರಾಮದ ನೆರೆಕರೆ ಗ್ರಾಮದವರಿಗೆ ಮಾಡ್ತಾ ಇರೋದು. ಬಟ್ ನಮ್ಮಲ್ಲಿ ನೋಡಿದ್ರೆ ಜನರು ಎಲ್ಲೆಲ್ಲಿಂದೆಲ್ಲ ಹೊರಗಿಂದ ಬರ್ತಾರೆ, ಬಟ್ ನಮ್ಮ ಗ್ರಾಮದ ಜನರು ಯಾರು ಬರುದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಂಥ ಕೆಲವು ಮಾಹಿತಿ ಬಡ ಜನರಿಗೆ ಉಪಯೋಗ ಆಗ್ಬೋದು. ಅದಕ್ಕೋಸ್ಕರ ಎಲ್ಲರೂ ತಾವು ಬಡ ಜನರಿಗೆ ಏನಾದ್ರೂ ಉಪಯೋಗ ಆಗುವಲ್ಲಿ ತಾವು ಮಾಹಿತಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಕೆ, ಸೊ ಎಲ್ಲ ನಮ್ಮ ಎನಪೋಯ ವಿಶ್ವವಿದ್ಯಾಲಯದ ಎನಪೋಯ ವೈದ್ಯಕೀಯ ಕಾಲೇಜು ಹಾಗೂ ದಂತ ಕಾಲೇಜು ವೈದ್ಯಕೀಯ ತಂಡ ಇಲ್ಲಿದ್ದಾರೆ. ನಾವೆಲ್ಲರೂ ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಒಂದು ಶಿಬಿರಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ದೀಪಕ್ ಪಿಲಾರ್ ಹಾಗೂ ಶಾಲೆಯ ಅಭಿವೃದ್ಧಿ ಸಮಿತಿ ಹಾಗೂ ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ಎಲ್ಲರಿಗೂ ಎಲ್ಲ ಸಂಘಟನೆಗೂ ಕೂಡ ನಮ್ಮ ಎನಪೋಯ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದವನ್ನ ಹೇಳುತ್ತಾ ಒಂದೆರಡು ಮಾತನಾಡಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಯಾವ ರೀತಿ ಪಡ್ಕೊಂಡು ಏನೋ ಮುಂದಿನ ತಮ್ಮ ಬೆಳವಣಿಗೆ ಯಾವ ರೀತಿ ಸಹಕಾರ ಆಗ್ಬೋದು ಅಂತ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರಿಗೆ ಅಭಿನಂದನೆ ಆಗಬೇಕು. ಮೇಡಮ್ ಹೇಳಿದಾಗೆ ಅಂತ ಏನಾದರೂ BPಯ ತೊಂದರೆ, ಶುಗರಿನ ತೊಂದರೆ ಅಥವಾ ಕಣ್ಣಿನ ತೊಂದರೆ ಅಥವಾ ಕ್ಯಾನ್ಸರ್ ಇದರ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಈಗ ಜನರು ಅದರ ಬಗ್ಗೆ ಮುಕ್ತರಾಗಬೇಕು ಎಂಬ ನಿಟ್ಟಿನಲ್ಲಿ ಕಟ್ಟಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ದೀಪಕ್ ಪಿಲಾಡ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಅಭಿವೃದ್ಧಿ ಸಮಿತಿ, ಅದರ ಒಟ್ಟಿಗೆ ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮತ್ತು ಅಂಬಿಕಾ ರೋಡು ಹಿತರಕ್ಷಣಾ ಸಮಿತಿ ಮತ್ತು ಪಿಲಾರ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಇವರ ಈ ಜಟ್ಟಿ ಒಂದು ಸಹಯೋಗದೊಂದಿಗೆ ಇವತ್ತು ನಡೆಯುವಂತಹ ಈ ಒಂದು ವೈದ್ಯಕೀಯ ಕ್ಯಾಂಪ್, ಈ ಏನಪೋಯ ಈ ಆಸ್ಪತ್ರೆಯವರಿಗೆ ಮೊದಲಿಂದಾಗಿ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಸ್ವಲ್ಪ ಸಮಯದಲ್ಲಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಮೊದಲಿಂದಾಗಿ ಅಶ್ವಿನಿ ಮೇಡಮ್ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅಶ್ವಿನಿ ಮೇಡಮನ್ನು ನಾನು ಎಲ್ಲರ ಇದರಲ್ಲಿ ನಾನು ಅಶ್ವಿನಿ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಡಾಕ್ಟರ್ ವಿನೂತ್ ಅವರಿದ್ದಾರೆ, ಅವರಿಗೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತಾ, ಅದರ ಒಟ್ಟಿಗೆ ನಮ್ಮ ಈ ಭಾಗದ ಕೌನ್ಸಿಲರ್ ಆದ ಪರ್ವೀನ್ ರವರು ಸಹ ಇದ್ದಾರೆ. ಅದರ ಒಟ್ಟಿಗೆ SDMನ ಅಧ್ಯಕ್ಷರಾದ ಅನೀಫ್ ಅವರಿದ್ದಾರೆ. ಅದರ ಒಟ್ಟಿಗೆ ನಮ್ಮ ಅಬ್ದುಲ್ ರಜಾಕ್ ಅವರು, ಪ್ರವೀಣ್ ರವರು. ವಿಷಯ ಏನಂದರೆ ಇವತ್ತಿನ ಈ ಒಂದು ಕ್ಯಾಂಪನ್ನು ಗ್ರಾಮದವರಿಗೆ
ಯಾವ ಥರ ಸೌಲಭ್ಯವನ್ನು ಮಾಡಬೇಕು ಅಂತ ಅಶ್ವಿನ್ ಮೇಡಮ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಈ ಸೌಲಭ್ಯವನ್ನು ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಒಟ್ಟಿಗೆ ಧನ್ಯವಾದವನ್ನು ಹೇಳ್ತೇನೆ. ಈ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಮೇಡಮ್ ಅವರು ಹೇಳಿದ ಕಾರಣ ನಮಗೆ ಭಾಷಣ ಮಾಡಲಿಕ್ಕಿಲ್ಲ, ನಮಗೆ ಇಲ್ಲಿ ಮಾಹಿತಿಯ ಅವಕಾಶ ಇದೆ, ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಹೆಚ್ಚಿನ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುತ್ತಾ SSC ಕರ್ತರಾದಂಥ ಇಲ್ಲಿನ ಸಲಾಬಿ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಲ್ಲಿಯ ಜನರಿಗೆ ಬೇಕಾದ ನೆನಪಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳಿಗೆ ಮಾಹಿತಿಗಳನ್ನು ನೀಡಿದಂತ ಡಾಕ್ಟರ್ ಅಶ್ವಿನ್ ಮೇಡಮ್ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ವಿನಿತಾ ಇವರಿಗೆ ಕೂಡ ಈ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಏರಿಯಾದ ಕೌನ್ಸಿಲರ್ ಆದಂತ ಸಾಜಿದಾ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಏರಿಯಾದ ಹಿರಿಯರಾದಂಥ ಲಕ್ಷ್ಮೀ ಪೂಜಾರಿ ಅವರು ಕೂಡ ಇದ್ದಾರೆ, ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ನಡೆಸಲು ಕಾರಣಕರ್ತರಾದಂಥ ದೀಪಕ್ ಪಿಲಾರ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರವೀಣ್ ಕುಮಾರ್ ಅವರು ಕೂಡ ಇದ್ದಾರೆ, ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿರುವಂತಹ ಸಾಧಿದವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರಮೋಲಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ಯಾಂಪಿಗೆ ಸಹಕರಿಸಿದಂತ ಪುರುಷೋತ್ತಮರು ಕೂಡ ಇದ್ದಾರೆ, ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ಯಾಂಪಿನ ಆಂಕೋಯಿತ ವಿಭಾಗದ ಕೋಆರ್ಡಿನೇಟರ್ ಆದಂತಹ ಸಮೀರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕ್ಯಾಂಪ್ ಅಸಿಸ್ಟೆಂಟ್ ಆದ ನವಾಜ್ ಅವರಿದ್ದಾರೆ. ಅದೇ ರೀತಿ ಎನಪಯ ಆಸ್ಪತ್ರೆಯ ಎಲ್ಲ ವೈದ್ಯರುಗಳು ಸಿಬ್ಬಂದಿ ವರ್ಗದವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎನಪಯ ಡೆಂಟಲ್ ಕಾಲೇಜಿನ ಎಲ್ಲ ವೈದ್ಯರುಗಳಿಗೂ ಹಾಗೂ ಅದರ ಸಹಾಯಕರಿಗೂ ಅದರ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿನ ಮಾರ್ಕೆಟ್ ವಿಭಾಗದಿಂದ ಕೂಡ ನಮ್ಮಲ್ಲಿಗೆ ಬಂದಿದ್ದಾರೆ, ಅವರ ಸಿಬ್ಬಂದಿ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಈ ಸಾಲವನ್ನು ಬಿಟ್ಟುಕೊಟ್ಟಂತ ಇದೆಯಾ ಶಾಲಾ ಮುಖ್ಯೋಪಾಧ್ಯಾಯರು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಶಾಲಾ ಸಮಿತಿಯ ಸದಸ್ಯರುಗಳಿಗೂ ಅದೇ ರೀತಿ ಎಲ್ಲ ಊರಿನ ನಾಗರಿಕರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.